ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಮಂಗಳವಾರ ಜಿಲ್ಲಾ ಪಂಚಾಯಿತಿಯ ನೇತ್ರಾವತಿ ಸಭಾಂಗಣದಲ್ಲಿ ವಿಶೇಷ ಸಭೆ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಸಿವಿಲ್ ಪ್ರಧಾನ ನ್ಯಾಯಾಧೀಶ ಮಲ್ಲನಗೌಡ ಪಾಟೀಲ್ ಮಾತನಾಡಿ, ಇಂದಿನ ದಿನಗಳಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಪರಿಸ್ಥಿತಿ ಸುಧಾರಿಸುತ್ತಿದ್ದು ಮತದಾನದ ಅವಕಾಶವನ್ನು ನಿರಾಕರಿಸಬಾರದು. ಸಮರ್ಥ ವ್ಯಕ್ತಿ ಆಯ್ಕೆಯಾದಲ್ಲಿ ಇನ್ನಷ್ಟು ಸೌಕರ್ಯಗಳು ದೊರಕಲು ಸಾಧ್ಯವಾಗುತ್ತದೆ. ಹಾಗಾಗಿ ಮತದಾನದ ಜವಾಬ್ದಾರಿಯನ್ನು ನಿರ್ವಹಿಸಲು ಅವಕಾಶವಿರಬೇಕಾಗಿದೆ ಎಂದರು. ಭಾರತ ದೇಶದಲ್ಲಿ 4.8 ಮಿಲಿಯನ್ನಷ್ಟು ಲಿಂಗತ್ವ ಅಲ್ಪಸಂಖ್ಯಾತರಿದ್ದಾರೆ. ಬಹುಶಃ ಇತಿಹಾಸವನ್ನು ಕೆಳಗೆ ನೋಡಿದಾಗ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಬಹಳಷ್ಟು ಕೆಟ್ಟದಾಗಿ ಮಾತಾಡೋ ಒಂದು ಸನ್ನಿವೇಶಗಳಿತ್ತು. ಅವರನ್ನು ತುಚ್ಛವಾಗಿ ಅಂದರೆ ಅವರು ಮನುಷ್ಯರು ಅಲ್ವೇನೋ ಅನ್ನೋ ಒಂದು ಪರಿಗಣಿಸುವಂಥ ಒಂದು ಸನ್ನಿವೇಶಗಳಿತ್ತು. ಆದರೆ ಇತ್ತೀಚೆಗೆ 2011-12 ನಂತರ ಬೆಳವಣಿಗೆಗಳು ಏನಾಗಿದೆ, ಆ ಬೆಳವಣಿಗೆಗಳು ಬಹುಶಃ ಬಹಳಷ್ಟು ಆಶಾದಾಯಕವಾಗಿದೆ, ಅಂದರೆ ಅಫರ್ಮೇಟಿವ್ ಆಗಿದೆ ಅಂತ ಹೇಳ್ಬೋದು. 2012 ನಂತರ 2012ರಲ್ಲಿ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದವರು ಒಬ್ಬ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗೆ ಗ್ರೂಪ್ 4 ಎಂಪ್ಲಾಯ್ ಆಗಿದ್ದರೆ 4ನೇ ದರ್ಜೆ ನೌಕರನಾಗಿ ಕೆಲಸಕ್ಕೆ ನೇಮಕ ಮಾಡಿಕೊಂಡು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿ ಮತದಾನದ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು. ಲೈಂಗಿಕ ಅಲ್ಪಸಂಖ್ಯಾತರನ್ನ ಅವರ ಸಂಬಂಧಪಟ್ಟಂತ ಪ್ರತಿನಿಧಿಗಳನ್ನು ಕರೆಸಿ ಒಂದು ಸಭೆ ಮಾಡಿದಾಗ ನಮಗೊಂದಷ್ಟು ಬೆಚ್ಚಿ ಬೀಳಿಸ್ತಕ್ಕಂಥ ಸತ್ಯಗಳನ್ನು ಅವರು ಹೇಳಿದರು. ಅದರಲ್ಲಿ ಒಂದು ಪ್ರಮುಖವಾದ ವಿಚಾರ ಏನಪ್ಪ ಅಂತಂದ್ರೆ, ಲೈಂಗಿಕ ಅಲ್ಪಸಂಖ್ಯಾತರನ್ನ ಈ ಸಮಾಜ ಎಷ್ಟು ಮಟ್ಟಿಗೆ ನೋಡ್ಕೊಂಡಿದೆ ಮತ್ತು ನಡೆಸ್ಕೊಂಡಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಪ್ರಾಯಶಃ ನನಗನ್ಸುತ್ತೆ ಈ ಸಮುದಾಯದವರನ್ನ ನಡೆಸಿಕೊಳ್ಳುವ ರೀತಿಯಲ್ಲಿ ಈ ಸಮಾಜ ಎಷ್ಟು ಮಟ್ಟಿಗೆ ನಾಗರಿಕವಾಗಿದೆ, ಎಷ್ಟು ಮಟ್ಟಿಗೆ ಮಾನವೀಯವಾಗಿದೆ ಅನ್ನೋದು ಜಡ್ಜ್ ಮಾಡಬಹುದೇನೋ ಅಂತ ಅನಿಸುತ್ತೆ. ನಾವೆಲ್ಲ ಏನೋ ಬೆನ್ನು ತಟ್ಕೊಂಡು ತಿರುಗಾಡ್ತಾ ಇದ್ದೀವಿ, ಆಧುನಿಕರು, ನಾಗರಿಕರು, ಸುಸಂಸ್ಕೃತರು ಅಂತ ಹೇಳಿ ಅದೆಲ್ಲ ಎಷ್ಟು ಪೊಳ್ಳು ಮಾತುಗಳು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆರ್.ಜೆ. ಕಾಜಲ್ ಮಾತನಾಡಿ, ನೆಲೆಯಿಲ್ಲದೆ ಉದ್ಯೋಗವಿಲ್ಲದೆ ಬೀದಿ ತಿರುಗುವ ನಮಗೆ ಮತದಾನ ಮಾಡಲು ಹೇಳುವ ಮೊದಲು ನಮಗೊಂದು ನೆಲೆ ಕಲ್ಪಿಸಿ, ಉದ್ಯೋಗ ಮತ್ತು ವಸತಿ ಕೊಡುವ ಮೂಲಕ ನಮ್ಮ ಬದುಕಿಗೂ ಒಂದು ಭದ್ರತೆ ಕೊಡಿ ಎಂದರು. ಸಮಸ್ಯೆಗಳಿಂದ ನಾವು ಸಮಾಜದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಆದರೆ ನಮಗೆ ಬೇಕಾಗಿರುವಂತಹ ಫೆಸಿಲಿಟೀಸ್ಗಳು ನಮಗೆ, ನಾವು ಸಹ ಭಾರತದ ಪ್ರಜೆನೇ, ನಾವು ಸಹ ಇಲ್ಲಿ ಹುಟ್ಟಿ ಇಲ್ಲೇ ಬೆಳೆದವರೇ, ಇಲ್ಲೇ ಜೀವನ ಮಾಡ್ತಿದ್ದೀವಿ. ಮನೆಯವರಿಗಂತೂ ಏನೋ ನಾವು ಬೇಡ, ಮನೆಯವರಿಂದ ನಾವು ದೂರ ಆಗಿದ್ದೇವೆ. ಆದರೆ ಸಮಾಜ ನಮಗೆ ಬೇಕಲ್ಲ, ಸಮಾಜ ಪ್ರೀತಿ ನಮಗೆ ಬೇಕಲ್ಲ. ಸಮಾಜ ಅಂತ ಬಿಟ್ಟು ಹೋಗ್ಲಿಕ್ಕೆ ಎಲ್ಲಿಗೆ ಆಗಲ್ಲ. ಮನೆ ಬಿಟ್ಟು ಬರ್ಬೋದು ಹೊರಗಡೆ, ಆದರೆ ಸಮಾಜವನ್ನು ಬಿಟ್ಟು ಎಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಮಗೆ ಸ್ವಂತ ಮನೆ, ಸ್ವಉದ್ಯೋಗ ಮತ್ತು ನಮಗೆ ಒಂದು ಸ್ಥಾನಮಾನ ಬೇಕು ಸಮಾಜದಲ್ಲಿ. ಹೇಳಬೇಕಂದ್ರೆ ಆ ಸ್ಥಾನಮಾನ ಸಿಕ್ಕಿದ್ರೆ ಒಂದು ಮೇನ್ ಉದ್ಯೋಗ ಬೇಕು, ಒಂದು ಇರ್ಲಿಕ್ಕೆ ಮನೆ ಬೇಕು. ಯಾಕಂದರೆ ಮನೆ ಬಾಡಿಗೆ ನಮ್ಗೆ ಯಾರು ಕೊಡಲ್ಲ. ತುಂಬ ಕಷ್ಟ ನಾವು ಅನುಭವಿಸ್ತಿದ್ದೇವೆ. ಇವಾಗ ಈ ಮಂಗಳೂರಲ್ಲೇ 15-20 ವರ್ಷ ಆದರೂ ಸಹ ನಾವು ಒಂದು ಮನೆ ಬಾಡಿಗೆ ಕೇಳಿಕ್ಕೆ ಹೋದ್ರೆ, ಈಗ ಆಯ್ತು ಬನ್ನಿ ಸಂಜೆ ಬನ್ನಿ ಅಂತ ಹೇಳ್ತಾರೆ, ಸಂಜೆ ಹೋದ್ರೆ ಇಲ್ಲ ಕೊಟ್ಟಾಗಿಲ್ಲ ಅಂತ ಹೇಳಿ. ಈ ವೇಳೆ ಲೈಂಗಿಕ ಅಲ್ಪಸಂಖ್ಯಾತರ ಜಿಲ್ಲಾ ಮಟ್ಟದ ನವ ಸಹಜ ಸಂಘಟನೆಯ ಅಧ್ಯಕ್ಷ ಪ್ರವೀಣ್, ಡಿಎಚ್ಒ ಡಾಕ್ಟರ್ ರಾಮಕೃಷ್ಣರಾವ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಸುಂದರ ಪೂಜಾರಿ, ಜಿಲ್ಲಾ ಶಸ್ತ್ರಚಿಕಿತ್ಸಾಧಿಕಾರಿ ಡಾಕ್ಟರ್ ರಾಜೇಶ್ವರಿ ದೇವಿ, ಸ್ವೀಪ್ ಸಮಿತಿಯ ಕಾರ್ಯದರ್ಶಿ ಸುಧಾಕರ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.